ಜೀವಿತನಿಗೆ ನಾಯಿ ಅಂದ್ರೆ ಎಷ್ಟು ಭಯ ನೋಡಿ ಕೋಳಿ. ಇದಕ್ಕೆ ಹೆದ್ರುದು ನೋಡಿ, ಬಡು ಇಟ್ಕೊಂಡು, ಅದೇ ಬೆತ್ತ ಇಟ್ಕೊಂಡು. ಎಸ್ ಗೈಸ್, ಈಗ ಸಚಿನ್ ನಮ್ಮ ಮನೆಗೆ ಬಂದಿದ್ದೇವೆ. ಒಂದು ರೀಲ್ಸ್ ಎಲ್ಲ ಮಾಡ್ಲಿಕ್ಕೆ ಉಂಟು. ಪುಚ್ಚ ಪುಚ್ಚ ತುಂಬಾ 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 ಖುಷಿ ಆಯ್ತು. ಕೊಟ್ರೆ ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ನಿನ್ನೆಯಿಂದ ನಮ್ಮ ಜೀವಿತ ನಮ್ಮ ಜೊತೆಗಿದ್ದಾರೆ. ಸೊ ಈಗ ಸದ್ಯಕ್ಕೆ ಸಚಿನ್ ಸಂದಿದ್ದಾರಲ್ಲ, ಸೊ ಅವರ ಮನೆಗೆ ಹೊರಟಿದ್ದೇವೆ. ನೋಡ ಏನಾದ್ರೂ ವಿಷಯಗಳು ಸಿಗುತ್ತಾ ಅಂತ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಆಕ್ಷನ್ ನೋಡಿ. ನೋಡಿ ಸಂಜು ಅವನ ಮನೆಗೆ ನಮ್ಮನ್ನ ಇನ್ವೈಟ್ ಮಾಡಿದಾನೆ. ಈಗ ಎಂತ ಗಮ್ಮತ್ತು ಮಾಡ್ತಾನೆ ನೋಡ್ಬೇಕು. ಕಬಾಬ್ ಇಲ್ಲಿ. ಜೀವಿತನಿಗೆ ನಾಯಿ ಅಂದ್ರೆ ಎಷ್ಟು ಭಯ ನೋಡಿ ಕೋಳಿ. ಇದಕ್ಕೆ ಹೆದ್ರುದು ನೋಡಿ, ಬಡು ಇಟ್ಕೊಂಡು, ಅದೇ ಬೆತ್ತ ಇಟ್ಕೊಂಡು. ಅಲ್ಲೈತೆ ಅಲ್ಲೈತೆ ಜೀತ 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 ಬರ ರಾಹುಲ್ ಬಾ, ರಾಹುಲ್ ಬಾಪ. ನಮ್ಮ ಮನೆಯಿಂದ ಈಚೆ ಬಂದ್ರೆ ಸಂಜಿನ ಮನೆ. ಭಯ ನೋಡಿ ಜೀತನಿಗೆ. ನಾಯಿ ಇದ್ರಷ್ಟು ಭಯ. ಛೇ, ಒಂದು ಕೋಳಿ ಸವಂತು ಯಾವ್ದು ಸಾಗುದಿಲ್ಲ ನೋಡಿ ನೋಡಿ. ಪುಚ್ಚ ಎಂತದದು ಕೋಳಿ ನೋಡಿ. ಕೋಳಿ ತಿನ್ಲಿಕ್ಕಾಗ್ತದೆ. ಕೊಡಪ್ಪು ಕೊಡಪ್ಪು. ಇಲ್ಲಿ ನಾಯಿ ಇಲ್ಲ, ಬೆತ್ತ ಇಟ್ಕೊಂಡು ಹೋಗ್ಲಿಕ್ಕೆ. ಪುಚ್ಚೆ ಸಾಗುದಿಲ್ವಾ? ದೊಡ್ಡ ಪುಚ್ಚ ಓಳು ಬೋ ಪ್ರಾಣಿಗಳಿಂದ ದೂರ ಅಷ್ಟೇ. ಕಾಯಿ ದೋಸೆ ಇದ್ದಿ. ಎಂತ ಉಂಟಾ ಈತ ಸ್ವೀಟ್ ಬೇಕಾ? ಈತ ಮತ್ತೆ ಮೈಸೂರು ಪಾಕ್ ಉಂಟಾ? ಮೈಸೂರು ಪಾಕ್ ಉಂಟು. ಮೈಸೂರು ಪಾಕ್ ಪದಂಜಿ ನಮ್ಗೆ ಪರಂಗಿ ಕೊಟ್ಟಿದ್ದಾರೆ. ಅದೇ ರೀತಿ ಪೇಡ ತಿಂದಾಯ್ತು. ಅಕ್ಕ ಮೈಸೂರು ಪಾಕ್ ತಿಂತಿದ್ದಾರೆ ನೋಡಿ. ಪದಂಗಿ ತಿನ್ನುವ ಕಾರ್ಯಕ್ರಮ ನಡೀತಾ ಉಂಟು. ನಾನೊಂದು 4 ದಿನ ಇಲ್ಲಿ ಮಾಡಿ ಹೇಳ್ತಲ್ಲ, ನಾನು ಡಯಟ್ ಮಾಡೋ ಪ್ಲಾನ್ ಎಲ್ಲ ಹೋಗಿ ಗಬಲ್ ಆಗ್ತೇನೆ ಅಂದ್ರೆ ಔಟ್ ಹೇಳ್ತೇನೆ. ತಿಂದು ತೋರಾಗುದು ಸುಳ್ಳು. ನಾನು ತಿನ್ನದೆ ತೋರಾಗಿದ್ದೇನೆ. ನಾನು ಸ್ಟ್ರೆಸ್ ಅಲ್ಲಿ ತೋರಾಗುದು. ನಾನು ಕಮ್ಮಿ ತಿನ್ನುದು. ನಾನು ಇಷ್ಟವಾಗಲಿ ತಿನ್ನುವ ವ್ಲಾಗ್ ಅನ್ನ ಹಾಕ್ಲೇ ಇಲ್ಲ, ಗೊತ್ತುಂಟಾ? ಈಗ ತಿಂತಿದ್ದಾರೆ ನನ್ನ ವ್ಲಾಗ್ ಅಲ್ಲಿ ಬರ್ತಾ ಉಂಟು. ಇವರೇ ನೋಡಿ ಪರಂಗಿಯನ್ನ ಮಾಡಿದಂತಹ ಮಹಾನ್ ರೆಸಿಪಿ ಕುಕ್. ಸ್ವಲ್ಪ ಪದಂಜಿ ಮಾಡಿ ಕೊಟ್ಟಿದ್ದಾರೆ. ಮನೆಯಲ್ಲಿ ದೋಸೆ ತಿಂದು ಇಲ್ಲಿ ಪದಂಜಿ ತಿನ್ನುದು. ಎಸ್ ಗೈಸ್, ಈಗ ಸಚಿನ್ ನಮ್ಮ ಮನೆಗೆ ಬಂದಿದ್ದೇವೆ. ಒಂದು ರೀಲ್ಸ್ ಎಲ್ಲ ಮಾಡ್ಲಿಕ್ಕೆ ಉಂಟು. ಸೊ ಹಾಗಾಗಿ ಪ್ಲಾನ್ ಎಲ್ಲ ಹಾಕ್ತಿದ್ದೇವೆ. ಸೊ ಜೀವಿತನವರು ಕೂಡ ಇನ್ನು ಹೊರಟದಂತೆ. ಇಲ್ಲಿ ಒಂದು ಪಿಂಪಲ್ ಇದಾಗಿದೆ ನಂಗೆ, ಅದರಲ್ಲಿ ಬ್ಲಡ್ ಬರ್ತಾ ಉಂಟು ನೋಡಿ. ಬ್ಲಡ್ ಇಲ್ಲ, ಕೆಂಪಾಗಿದೆ. ಇದು ಕಿಟ್ಟಣ್ಣನ ರಿಕ್ಷಾ. ಕಿಟ್ಟನಲ್ಲಿ ಇದ್ದಾರೆ ನೋಡಿ, ನಾಟಕ ಆರ್ಟಿಸ್ಟ್. ಜೀವಿತನ ತಮ್ಮ ಕೂಡ ಇದ್ದಾರೆ. ಸೊ ಈಗ ನಾನು ಸಚಿನ್ ಆ್ಯಂಡ್ ಜೀವಿತ ಒಂದು ರೀಲ್ಸ್ ಮಾಡುವಂಥ ಪ್ಲ್ಯಾನ್ ಮಾಡ್ತಿದ್ದೇವೆ. ಮತ್ತು ಕೆಲವೊಂದು ಕಂಟೆಂಟ್ಗಳನ್ನೆಲ್ಲ. ಆಲ್ರೆಡಿ 5 ಗಂಟೆ ಆಗಿದೆ. 5:30 ಗಂಟೆಗೆ ಜೀವಿತನವರು ಹೋಗ್ತಾರೆ. ಸೊ ಅದಕ್ಕಿಂತ ಮುಂಚೆ ವೀಡಿಯೋ ಫಸ್ಟಾಗಿ ಆಗಬೇಕು. ಹಾಗೆ ಇಲ್ಲಿ ಪ್ರಿಪ್ರೇಷನ್ ಆಗ್ತಾ ಉಂಟು. ಸೊ ನೋಡ ಎಷ್ಟು ಕಂಟಿನ್ಯೂ ಮಾಡಲಿಕ್ಕೆ ಆಗುತ್ತೆ ನೋಡ್ತೇನೆ ಇವತ್ತಿನ ವಿಡಿಯೋ. ಜೀವಿತ ಅವರ ತಮ್ಮ. ಅದೇ ಡೈಲಾಗ್. ಎಸ್. ಇದು ವಿಘ್ನೇಶ್ ಅಣ್ಣ, ಆಲ್ರೆಡಿ ನೋಡಿದ್ರೆ. ಇದೊಂದು ಹೊಸಬ್ಬ. ನನ್ನ ಅಮ್ಮ ಸಹ ಬಂದ್ರು ರೀಲ್ಸ್ ನೋಡ್ಲಿಕ್ಕೆ ನಮ್ದು. ಹಾ, ಅದ್ರದ್ದು ಕೂಡ ಒಂದು ರೀಲ್. ಹೇಗಾಯ್ತು ಜೀವಿತ ಮನೆಗೆ ಬಂದು? ತುಂಬಾ ತುಂಬಾ ತುಂಬಾ
ತುಂಬಾ ತುಂಬಾ ತುಂಬಾ ತುಂಬಾ ತುಂಬಾ ತುಂಬಾ ತುಂಬಾ ಖುಷಿ ಆಯ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ಟೇ ಆದದ್ದು. ಈಗ ಹೋಗ್ಲಿಕ್ಕೆ ಮನ್ಸಿಲ್ಲ, ಬಟ್ ಅನಿವಾರ್ಯ ಹೋಗ್ಲೇಬೇಕು, ನಾಳೆ ಪೂಜೆ ಎಲ್ಲ ಉಂಟಲ್ವಾ. ಹಾಗಾಗಿ ಇನ್ನೊಮ್ಮೆ ಬರ್ತೇವೆ ನಾವು. ತುಂಬಾ ಒಂಥರ ಒಂದು ರೀಸೆಂಟ್ ಆಗಿ ಮೀಟ್ ಆದಾಗೆ ಆಗ್ತಿಲ್ಲ, ಯಾವ್ದೋ ಹಿಂದೆ ಚಿಕ್ಕನಿಂದ ಒಟ್ಟಿಗಿದ್ದಾಗ ಫೀಲ್ ಸಿಗ್ತಾ ಉಂಟು. ಇನ್ನೊಮ್ಮೆ ಬರ್ತೇವೆ ನಾವು, ಆದಷ್ಟು ಬೇಗ ಯಾವಾಗಂತ ಗೊತ್ತಿಲ್ಲ, ನೋಡುವ ಇನ್ನೊಮ್ಮೆ. ಹಾಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಅಕ್ಕ ಮನೆಗೆ ಕರೆದಕ್ಕೆ. ಲಾಚಿ ಜೊತೆ ಸಹ ತುಂಬಾ ಅಂತ ಹೇಳುದು ಖುಷಿ ಆಯ್ತು. ನಾವು ಸ್ಟಾರ್ಟ್ ಮಾಡುದು ಕಾಣುದಿಲ್ಲ, ಇವನು ಮೊಬೈಲ್ ಒತ್ತಿಕೊಂಡು ಕೂತ್ರೆ ಆಗುದಿಲ್ಲ. ಬೇಗ ಬೇಗ ಬಲ ಬಲ ಬಲ, ಲೇಟ್ ಆಗ್ನು ಆಯ್ತು. ಲುಂಗಿ ಡ್ಯಾನ್ಸ್ ಅನ್ನೋದ್ರಲ್ಲಿ ಹೆಸರೆಂತ ಅನ್ವಿತ್. ಎಲ್ಲಿ ಮನೆ? ನಮ್ಮೂರು ಶಂಭೂರ. ಎಂತ ವಿಘ್ನೇಶ ನನಗಾಡುದು. ಇದು ನಮ್ಮ ಕಿಟ್ಟಣ್ಣ ಬಾಲಕೃಷ್ಣ ಮಾಣಿ ಅವರು. ವಲಸೆ ಹೋಗುದಾ? ಹೌದಾ? ಹಲೋ, ಬೇಗ ಬೇಗ ಓ ಓ ಸಚಿನ್ ಬಾಯ್. ಇಜ್ಜಿ ತಿಕ್ಕೋನು ಬಾಯ್ ಬಾಯ್. ಬಾಯ್. ಹೇಗಾಯ್ತು ಸಚಿನ್? ಒಬ್ಬ ಮಲ್ಲ ರಾಜಕಾರಿನ ಕನ್ಪಿ ನಮ್ಮ ತೂದು ಹಾಕಿದುಲ್ಲ ನಿನ್ನ ವೇಷ. ನಾಯಿಗೆ ಸಮೇತ ಬಲ್ತೇನೆ, ನಾಯಿ ಸಮೇತ ಬಲ್ತೇನೆ. ಡೀಪ್ ಡಿಸ್ಕಷನ್. Hello guys. ಎಂತ ದೊಡ್ಡನ ಮನೆಗೆ ಬಂದಿದ್ದೇವೆ. ಫ್ರೈ ಆಗ್ತುಂಟು ಮೀನು. ಇವರು ನನ್ನ ಯಂಗ್ ದೊಡ್ಡ. ನೀರೇ ಮಸಾಲ ಮಂತಿನಾ? ಅಮ್ಮನ ಯಂಗ್ ಚಿಕ್ಕಮ್ಮ ಅಂತೆ. ಕೊಟ್ರೆ ನಮ್ಮದೆಲ್ಲ ಊಟ ಆಯ್ತು. ಇವಳಿನ್ನು ಸಹ ಬರೆಯುದ್ರಲ್ಲಿದ್ದಾಳೆ, ಕ್ಯಾಲ್ಸಿಯಂ ಹೊಡಿತಿದ್ದಾಳೆ. ಎಂತ ಮಾಡುದ? ಅರ್ಕಾಬಚ್ಚಿ